ನಾವೀಗ ಇರುವಂತಹದ್ದು ಶಾಂತಿಮೊಗರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ. ಇಲ್ಲಿ ಬ್ರಹ್ಮಕಲಶದ ವೈಭವ ನಡೀತಾ ಇದೆ, ಒಂದು ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಮತ್ತೊಂದು ಕಡೆ ಬೋಟಿಂಗ್ ಉತ್ಸವ ಅನ್ನುವಂಥದ್ದು ನಡೀತಾ ಇದೆ. ಬೋಟಿಂಗ್ ಉತ್ಸವಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿರುವಂಥದ್ದು. ನೋಡಿ, ಒಂದು ಬೋಟ್ ಹೋಗ್ತಾ ಇದೆ, ಅದರ ಜೊತೆಗೆ ಮತ್ತಷ್ಟು ಜನ ಬೋಟಿಂಗ್ ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೋಡೋಣ, ಅವರನ್ನು ಮಾತನಾಡಿಸುವ. ಯಾಕಂತಂದರೆ ಬಹಳ ದೊಡ್ಡ ಮಟ್ಟಿನಲ್ಲಿ ಕ್ರೌಡ್ ಇದೆ. ಅವರೆಲ್ಲರನ್ನು ಕೂಡ ನಾವು ಮಾತನಾಡಿಸ್ತೇವೆ. ಬೋಟಿಂಗಿಗೆ ಹೋಗಿ ಬಂದವರು ಇಲ್ಲಿದ್ದಾರೆ, ಹೋಗಿ ಬಂದಿದ್ದಾರೆ ಇವರು. ಇವರನ್ನ ಮಾತನಾಡಿಸುವ. ಸರ್ ನಮಸ್ತೆ. ನಮಸ್ತೆ. ಹೋಗಿ ಬಂದ್ರ ಬೋಟಿಂಗಿಗೆ? ಹೌದು, ಹೋಗಿ ಬಂದಿದ್ದೀವಿ. ಹೇಗಾಯ್ತು? ಚೆನ್ನಾಗಾಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಮಕ್ಕಳಿಗೆ ಕೂಡ ಸ್ವಲ್ಪ ಹೆದರಿಕೆ ಆಯ್ತು, ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಮೇಡಮ್, ಹೆದರಿಕೆ ಆಯ್ತಾ? ಇಲ್ಲ. ನಿಮಗಾಗಿಲ್ವಾ? ಇಲ್ಲ ಇಲ್ಲ. ಮಕ್ಕಳಿಗೆ ಆಯ್ತಾ ಅಂತಲ್ಲ? ಹೆದರಿಕೆ ಆಯ್ತಾನ? ಆಯ್ತಾ? ಆಯ್ತಾ? ಹೇಗೆ ಖುಷಿ ಆಗ್ತದಾ? ನೋಡಿ, ಅಲ್ಲಿ ಇದು ಫ್ಯಾಮಿಲಿ ಒಂದು ರೈಡ್. ಇದು ಫ್ಯಾಮಿಲಿ ರೈಡ್ ಅಂತ ಇದನ್ನು ಕರೀತಾರೆ. ಬಹಳ ವಿಶೇಷವಾದಂಥ ರೈಡ್. ಅಲ್ಲಲ್ಲಿ ಫ್ಲಿಪ್ ಮಾಡುವಂತಹದ್ದು ಮಾಡ್ತಾರೆ. ಜೊತೆಗೆ ಬಾರಿ ಅದ್ಭುತವಾದಂತಹ ರೀತಿಯಲ್ಲಿ ಇದನ್ನು ಬೇರೆ ಬೇರೆ ರೈಡ್ ಇಲ್ಲಿದೆ. ಅದನ್ನು ಕೂಡ ನಾವಿಲ್ಲಿ ಆರ್ಗನೈಸರ್ಸ್ ಅಂತ ಕೇಳೋಣ. ನೋಡಿ, ಇವ್ರು ರೈಡ್ ಹೋಗೋದನ್ನು ಬರೋದನ್ನು ಅವರ ಕಡೆಯವರು ಯಾರು ರೈಡಿಗೆ ಹೋಗಲಿಲ್ವೋ ಅವರೆಲ್ಲರೂ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಅವರು ಆ ರೈಡನ್ನು ನೋಡಿ ಏನಾದರೂ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರ ಅಂತ ನೋಡ್ತೀವಿ. ಮೇಡಮ್ ನಮಸ್ತೆ, ಏನು ಮಾಡ್ತಿದ್ದೀರಿ? ವಿಡಿಯೋ ಮಾಡ್ತಿದ್ದೇನೆ. ಯಾರು ಹೋಗಿದ್ದಾರೆ ಅದರಲ್ಲಿ? ಅತ್ತಿಗೆ ಮಗಳು. ಅತ್ತಿಗೆ ಮಗಳು ಹೋಗಿದ್ದಾರೆ. ಈಗ ನಿಮಗೆ ಏನು ಅನಿಸ್ತದೆ? ಹೇಗಾಗಿರ್ತಾ ಇದೆ? ಮತ್ತೆ ನೀವೇನಾದ್ರೂ ನೆಕ್ಸ್ಟ್ ಹೋಗ್ಬೇಕು ಅಂತಿದ್ದೀರಾ? ಹೋಗ್ಬೇಕಂತಿದ್ದೇವೆ. ಖುಷಿ ಆಗ್ತಿದೆ ನೋಡುವಾಗ. ಖುಷಿ ಆಗ್ತಿದೆಯಾ? ಹೋಗ್ಬೇಕು ಅಂತಿದ್ದೀರಿ? ಹೌದು. ನೋಡಿ, ಇಲ್ಲೊಂದು ಯುವಕರ ತಂಡ ಇದೆ. ಆ ಯುವಕರ ತಂಡವನ್ನು ಕೂಡ ನಾವು ಮಾತನಾಡಿಸುವ. ಹಾಯ್, ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್, ನಮಸ್ತೆ. ಎಲ್ಲಿದ್ದೀರಿ? ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಬೆಳ್ಳಾರಿಯಿಂದ ಬಂದ್ರ. ಈ ರೈಡ್ ಯಾವ ರೈಡಿಗೆ ಹೋಗ್ತಾ ಇದ್ರಿ? ಇದಕ್ಕೆ ಯಾವ್ದದು ಗೊತ್ತಿಲ್ಲ, ಈಗ ಹೋಗಿ ನೋಡ್ಬೇಕಷ್ಟೇ. ಎಂತ ಅಂದ್ರೆ ಹೋಗಿ ಒಮ್ಮೆ ನೋಡುವ, ಹೋಗಿ ನೋಡುವ. ಅದು ನಾವು ಸಹ ನೋಡ್ತೇವೆ. ನೀವು ಹೇಳಿ, ನಿಮ್ಮ ಹೆಸರೇನು? ಪ್ರಶಾಂತ್. ಬೇರೆ ಕಡೆ ರೈಡ್ ಹೋಗಿದ್ದೀರಾ? ಇಲ್ಲಿ ನಾವು ಹೋಗಿಲ್ಲ. ಬೋಟಿಂಗ್ ಇಲ್ಲ ಹೋಗಿಲ್ಲ. ನೀವು ಹೋಗಿದ್ದೀರಾ? ಗೋಕರ್ಣ, ಪಿಳಿಕುಲ. ಈಗ ಇದು ನಮ್ಮೂರಲ್ಲಿ. ಅದು ನಮ್ಮೂರಲ್ಲಿ. ಹೇಗಾಗ್ತದೆ? ಅದೇ ನೋಡ್ಬೇಕಷ್ಟೇ, ಹೋಗಿ ಬಂದು. ನೀವು ಸ್ಟೈಲ್ ಕಿಂಗ್ ಆಗಿದಾರಲ್ಲ, ಏನ್ ಹೆಸರು? ಸುಜಿತ್. ಓ ರೈಡ್ ಟೈಕಿಂಗ್. ಓಕೆ, ಹೈಕಿಂಗ್ ಹೋಗ್ತಾರಂತೆ. ನೋಡಿ, ಮತ್ತಷ್ಟು ಜನ ಇಲ್ಲಿ ರೆಡಿ ಆಗ್ತಿದ್ದಾರೆ. ನಮಸ್ತೆ ಪುಟ, ಇರ್ನ ಬುಧರೆಂಚಿನ ಈ ರೈಡ್ ಬೋಪಾರೆ ಓ ರೈಡ್ ಓವು ಯಾವುದು? ಫ್ಯಾಮಿಲಿ ರೈಡ್. ಎಲ್ಲಿಗೆ? ಬೋಟ್. ಹೌದಾ? ನಿಮ್ದು ಹೆಸರು ಎಂತ? ಗ್ರೀಷ್ಮ ರೈ. ಯಾವ ರೈಡ್ಗೆ ಹೋಗು ಈಗ? ಫ್ಯಾಮಿಲಿ. ರಾಶಿ. ಏನು ಯಾವುದು ರೈಡ್? ಫ್ಯಾಮಿಲಿ ರೈಡ್. ನೋಡಿ, ಇಲ್ಲಿ ಒಂದು ಫ್ಯಾಮಿಲಿ ಕೂಡ ರೆಡಿ ಆಗ್ತದೆ. ಆ ಫ್ಯಾಮಿಲಿ ಅವರು ಹೋಗ್ತಾ ಇದ್ದಾರೆ ರೈಡಿಗೆ. ಈಗ ಹೋಗಿ ಬಂದವ್ರ ಹತ್ರನೂ ಕೂಡ ಮಾತನಾಡಿಸ್ತೇವೆ. ಅದರ ಜೊತೆಗೆ ಅವರ ಯಾರು ಇವರು ಮಾತಾಡ್ಬೇಕಂತ ಹೆಸರೆಂತ? ಭವಿಷ್ಯ ಇದೆ ನಿಮಗೆ. ಮಾತಾಡಬೇಕು ಅಂತ ಕೇಳಿ ಮಾತಾಡ್ತಿರಲ್ಲ. ಈಗ ಹೇಗೆ ರೈಡ್ ಯಾವುದು? ಫ್ಯಾಮಿಲಿ. ಈಗ ಹೋಗ್ಲಿಕ್ಕೆ ಉಂಟು ನೀವೆಲ್ಲ ಒಟ್ಟಿಗೆ? ಮಕ್ಕಳು? ಆಯ್ತು, ಬನ್ನಿ. ಅಲ್ಲಿ ನೋಡಿ, ಒಂದು ರೈಡ್ ಹೋಗಿ ಬಂದವರಿದ್ದಾರೆ. ಅವರನ್ನು ಮಾತಾಡಿಸಿ ನಿಮ್ಮನ್ನು ಮಾತಾಡ್ಸಕ್ಕೆ ಬರ್ತೇವೆ. ಅಣ್ಣ ನಮಸ್ತೆ. ಬಲೆ ಹೇಗಿತ್ತು? ಬಂದು ಸುಖ ಇದ್ದಿ ಭಯಂಕರ ಇತ್ತು. ದಾದಾ ಪುಡಿಪಾಯರ ಇಜ್ಜಿ ಪೋಡಿಪಾಯರು ಇಂಚಾನೆ ಲೈಟ್ ಅದು ಬೋಡಿಗೆ ಆಂಡ ಇಜ್ಜಿ ಬೋಡಿಗೆ ಆತ ಎಲ್ಲಿ ವೇಪ ಕೊಡ್ತಾರೆ ಅವು ನೀರಾತಿ. ಮೇಡಮ್ ನಮಸ್ತೆ. ಬನ್ನಿ. ಅಯ್ಯೋ, ಹೇಗೆ? ಚೆನ್ನಾಗಿದೆ. ಖುಷಿ ಆಯ್ತು? ಚೆನ್ನಾಗಿದೆ. ಸ್ವಲ್ಪ ಫ್ಲಿಪ್ ಎಲ್ಲ ಮಾಡುವಾಗ ಪರವಾಗಿಲ್ಲ. ತೊಂದರೆ ಇಲ್ವಾ? ಇಲ್ಲಿ 2 ಮಕ್ಕಳು ಇದಾವಲ್ಲ. ಓಯ್, ಏನು ಹೆಸರು? ಋಷಾ. ಹೇಗಾಯ್ತು? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಅವರು ನೆಕ್ ಮಾಡುವಾಗ ನಿಮಗೆ ಪೋಡಿಗೆ ಆಯ್ತಾ? ಇಲ್ವಾ? ಬನ್ನಿ, ಆರ್ಗನೈಸರ್ ಇದ್ದಾರೆ. ನಮಸ್ತೆ, ಏನು ಹೆಸರು ನಿಮ್ಮದು? ರಚಿತ್ ಕುಮಾರ್. ಏನು ನಿಮ್ಮ ಟೀಮ್ನ ಹೆಸರು? ನಾವು K&K ಅಡ್ವೆಂಚರ್ಸ್. ಓಕೆ, ಎಲ್ಲಿಂದ ಬಂದಿರಿ? ಕಾರ್ಕಳ. ಏನೆಲ್ಲ ರೈಡ್ ಇದೆ ನಮ್ಮಲ್ಲಿ? ಈಗ ಫಂಡ್ ರೈಡ್ ಅಂತ ಇದೆ, ಆಮೇಲೆ ಜೆಟ್ಸ್ಕಿ ರೈಡ್ ಅಂತ ಇದೆ, ಆಮೇಲೆ ಬನಾನಾ ರೈಡ್ ಇದೆ, ಬಂಪರ್ ರೈಡ್ ಇದೆ, ಆಮೇಲೆ ಕಯಾಕಿಂಗ್ ಅಂತ ಇದೆ. ಯಾವುದಕ್ಕೆ ಜನ ಜಾಸ್ತಿ ಬರ್ತಿದ್ದಾರೆ?
ಯೂಶ್ವಲಿ ಫನ್ ರೈಡ್ಗೆ ಜಾಸ್ತಿ ಜನ ಬರೋದು, ಸ್ಟೂಡೆಂಟ್ ಮತ್ತು ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ಎಂಜಾಯ್ ಮಾಡೋದು ಫನ್ ರೈಡ್. ಅದಾದ ನಂತರ ಕಾಯಕಿಂಗ್ ಅಂದರೆ ನಿಮಗೆ ಒಂದು ಪ್ರಕೃತಿ ನೋಡೋದೇ ಒಂದು ಅದು ಕಾಯಕಿಂಗ್ ಮಾಡ್ತಾ ಈ ಕಡೆ ಕುಮಾರಧಾರ ನದಿಯ ಈ ಸುತ್ತಮುತ್ತಲಿನ ಪ್ರಕೃತಿ ನೋಡೋದೇ ಒಂದು ಚಂದ. ಹಾಗೆ ಅದಕ್ಕೆ ಜಾಸ್ತಿ ಜನ ಬರ್ತಾರೆ. ಫಸ್ಟಿಗೆ ಅಷ್ಟು ಕ್ರೇಜ್ ಇರಲಿಲ್ಲ ಜನಗಳಿಗೆ, ಅಂದರೆ ನಾವೇ ಹುಟ್ಟೋಡ್ಕೊಂಡು ಹೋಗಬೇಕು ಕಾಯಕ ಅಂದರೆ ಅಷ್ಟು ಇದಿರಲಿಲ್ಲ. ಈಗಂತೂ ತುಂಬಾ ಅದು ಕ್ರೇಜೇ ಆಗಿ ಹೋಗಿದೆ ಇಲ್ಲಿ. ಅದರಲ್ಲಿ ನಿಮ್ಮ ಜನ ಇರೋದಿಲ್ಲ, 2 ಜನ ಸಹ ನಮ್ಮವರೇ. ಹೌದು, ಒಬ್ರು ಮಾತ್ರ ನಮ್ಮದು ಗೈಡ್ ಇರ್ತಾರೆ, ಅವರು ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿ ಇರ್ತಾರೆ ಆಲ್ರೆಡಿ, ಒಂದು ಅವರದೇ ಇದು ಕಾಯಕಲ್ಲಿ, ಮತ್ತೆ ನೀವು ಹೊಡಿತಾ ಹೋಗ್ಬೇಕು. ಯಾವುದು ಡೇಂಜರಸ್ ಯಾವುದಿಲ್ಲ ಸರ್, ಯಾವುದಿಲ್ಲ, ಎಲ್ಲ ನಾವು ಸೇಫ್ಟಿ ಅಂಡರಲ್ಲೇ ಮಾಡೋದು. ಹಾಗೆ ಡೇಂಜರಸ್ ಅಂತ ಯಾವುದಿಲ್ಲ, ಎಲ್ಲ ಫನ್ ರೈಡ್ಸೇ ಇರೋದು. ಶಾಂತಿ ಮೊಗರ್ನಲ್ಲಿ ಹೇಗಿದೆ ರೆಸ್ಪಾನ್ಸ್? ಸ್ವಲ್ಪ ಲೇಟ್ ಆಯಿತು. ಯೂಶ್ವಲಿ ಸುದ್ದಿ ಪತ್ರಿಕೆಯವರೇ ನಮಗೆ ಒಂಚೂರು ಏನು ಹೇಳ್ತಾರೆ ಪ್ರಚಾರ ಅಂತ ಮಾಡಿದ್ದು, ನಾವಿಲ್ಲಿ ಫ್ಲೆಕ್ಸ್ ಆಗಲಿ ಇಲ್ಲಿ ಏನು ಮಾಡಲಿಲ್ಲ. ಸೊ ಅವರಿಂದ ನಮಗೆ ರೆಸ್ಪಾನ್ಸ್ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಈಗ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಥ್ಯಾಂಕ್ ಯು. ಇದು ಇವರ ಮಾತು. ಮತ್ತೊಂದು ಕಡೆ ಮತ್ತೊಂದು ರೈಡಿಗೆ ಕಾಯ್ತಾ ಇರುವಂಥವ್ರು, ಈಗಾಗಲೇ ರೈಡ್ ಹೋಗಿರುವಂಥವ್ರು, ಕಾಯಕಿಂಗಲ್ಲಿ ಹೋಗಿರುವಂಥವ್ರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಬೋಟಿಂಗ್ ಉತ್ಸವ ಶಾಂತಿ ಮೊಗರಿನ ಈ ಬ್ರಹ್ಮ ಕಲಸಕ್ಕೆ ಮತ್ತಷ್ಟು ಒಂದು ಮೆರುಗನ್ನ ತಂದಿದೆ ಅಂತ ಹೇಳ್ಬೋದು. ಜೊತೆಗೆ ಬೋಟಿಂಗ್ನ ಮಜವನ್ನ ಎಲ್ಲರೂ ಕೂಡ ಅನುಭವಿಸ್ತಿದ್ದಾರೆ. ದೂರದ ಮಂಗಳೂರಲ್ಲ, ದೂರದ ಇನ್ನಿತರ ಪ್ರದೇಶಗಳಿಗೆ ಹೋಗೋದಲ್ಲ, ಬದಲಾಗಿ ನಮ್ಮ ಊರಿನಲ್ಲೇ ಈ ಬೋಟಿಂಗ್ ಉತ್ಸವದ ಸವಿಯನ್ನು ಸವಿಬೋದು ಅನ್ನುವಂಥದ್ದು ಬಹಳ ಜನ ಖುಷಿಯಿಂದ ಹೇಳ್ತಾ ಇದ್ದಾರೆ. ರಾಜೇಶ್ ಮತ್ತು ಗಣೇಶ್ ಕಲರ್ಪೆ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಶಾಂತಿ ಮೊಗರು.